ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಹಾಗೂ ಮದಿಪು ಪ್ರಕಾಶನ ಮಂಗಳ ಗಂಗೋತ್ರಿ ಆಶ್ರಯದಲ್ಲಿ ಹಾವೇರಿ ಜನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರ ಕೆಲೆಪು ಪೆರಡೆ ಕೆಲೆಪು ತುಳು ಕವನ ಸಂಕಲನ ಮತ್ತು ಬೇಲಿಯೊಳಗಿನ ಬೆಳೆ ಪ್ರಬಂಧ ಸಂಕಲನ ಬಿಡುಗಡೆಯು ನಗರದ ವಿಶ್ವವಿದ್ಯಾನಿಲಯ ಕಾಲೇಜಿನ ಶಿವರಾಮ್ ಕಾರಂತ ಸಭಾಭವನದಲ್ಲಿ ನಡೆಯಿತು. ಲೇಖಕ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಚಿನ್ನಪ್ಪಗೌಡರು ದೈವಾರಾಧನೆ ಸಂಶೋಧನೆಯ ಬಳಿಕ ಮಾಹಿತಿ ಒದಗಿಸಿದ ಜನರನ್ನ ಮರೆಯದೆ ಕಾವ್ಯ ಪ್ರಬಂಧಗಳ ಮೂಲಕ ಸಮುದಾಯದ ಬಗ್ಗೆ ನೆನಪು ಮಾಡಿಕೊಳ್ಳುತ್ತಾರೆ. ಇದು ಡಾಕ್ಟರ್ ಚಿನ್ನಪ್ಪಗೌಡರ ದೊಡ್ಡ ಗುಣ ಎಂದು ಹೇಳಿದರು. ಮಹಾಮನೆಗಳ ಮಲೆನಾಡಿನ ಮಹಾಮನೆಯ ಗೋಡೆಗಳ ಮೇಲಿರುವ ಆ ಹಳೆಯ ಕಪ್ಪು ಬಿಳುಪು ಫೋಟೋ ನೋಡಿ ಈಗ ನಾವು ಯೋಚನೆ ಮಾಡೋದು ಅವರೆಲ್ಲ ಸೇರಿ ಹುಲಿ ಕೊಂದಿದ್ದಾರೆ. ಆದರೆ ನಿಜವಾಗಿ ಹುಲಿ ಕೊಂದವ ಒಬ್ಬನೇ. ಇವತ್ತು ಹುಲಿ ಕೊಂದವರು ಡಾಕ್ಟರ್ ಚಿನ್ನಪ್ಪಗೌಡರು. ನಾವು ಆಚೆ ಈಚೆಯಿಂದ ಫೋಟೋಕ್ಕೆ ಮುಖ ತೋರಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಒಂದಲ್ಲ ಎರಡು ಹುಲಿ ಕೊಂದಿದ್ದಾರೆ. ಎರಡು ಪುಸ್ತಕಗಳನ್ನು ಏಕಕಾಲದಲ್ಲಿ ಬರೆದಿದ್ದಾರೆ. ನಾನು ಅದನ್ನು ನಿನ್ನೆ ಇಡೀ ದಿವಸ ಕೂತು ಎರಡು ಪುಸ್ತಕಗಳನ್ನು ಓದಿದ್ದೇನೆ. ಸಾಮಾನ್ಯವಾಗಿ ಪುಸ್ತಕದ ಕಟ್ಟು ಬಿಚ್ಚಿ ನಾವು ಬಿಡುಗಡೆ ಮಾಡ್ತೇವೆ. ಆದರೆ ಒಬ್ಬ ಓದುಗನ ಒಳಗಡೆಯ ಕಟ್ಟನ್ನು ಅದು ಮೊದಲು ಬಿಚ್ಚುತ್ತದೆ. ಓದುಗನ ಒಳಗಡೆ ಅದು ಮೊದಲು ಬಿಡುಗಡೆ ಆಗ್ತದೆ. ನಮ್ಮ ಅನೇಕ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ, ಸಂದೇಹಗಳಿಗೆ, ತಕರಾರುಗಳಿಗೆ ಅದು ಉತ್ತರ ಕೊಟ್ಟಾಗ ಬಹುಶಃ ಅದು ನಿಜವಾದ ಅರ್ಥದಲ್ಲಿ ಬಿಡುಗಡೆ ಆಗ್ತದೆ ಅಂತ ಅನಿಸ್ತಾ ಇದೆ. ಎರಡು ಪುಸ್ತಕಗಳು, ಒಂದು ಕೆಲೆಪು ಪೆರಡೆ ಕೆಲೆಪು ಅಂತ ತುಳು ಕವನ ಸಂಕಲನ, ಇನ್ನೊಂದು ಬೇಲಿಯೊಳಗೆ. ಲೇಖಕ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಮಾರು 4 ವರ್ಷದಲ್ಲಿ ಸುಮಾರು 2000 ಪುಟಗಳ ತುಳು ಸಾಹಿತ್ಯ ಇಂಗ್ಲಿಷ್ಗೆ ಹೋಗಿದೆ ಎಂಬುದನ್ನು ನಾವು ಗಮನಿಸಬಹುದು ಅಂತ ನಾನು ವಿನಮ್ರವಾಗಿ ಹೇಳುವುದು. ಬಹುಶಃ ಭಾರತದ ಯಾವುದೇ ಭಾಷೆಯಲ್ಲಿ ಸುಮಾರು 2-3 ವರ್ಷಗಳಲ್ಲಿ ಇಷ್ಟು ಕೃತಿಗಳ ಒಂದು ಭಾಷೆಯ ಎಲ್ಲ ಪ್ರಕಾರಗಳ ಕಾದಂಬರಿ, ಸಣ್ಣ ಕಥೆ, ಕಾವ್ಯ, ಜನಪದ ಕಥೆ, ಶ್ರಮಗೀತೆಗಳು, ಕವಿತಾ, ಹೀಗೆ ಶಿಷ್ಟ ಮತ್ತು ಅಥವಾ ಜಾನಪದ ಮತ್ತು ಇತರ ಪ್ರಕಾರಗಳ ಕೃತಿಗಳು ವಿಶ್ವವಿದ್ಯಾನಿಲಯ ಪ್ರಾಂಶುಪಾಲರಾದ ಡಾಕ್ಟರ್ ಹರೀಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಅಧ್ಯಯನ ಪೀಠದ ಸಂಯೋಜಕ ಡಾಕ್ಟರ್ ಮಾಧವ ಎಂಕೆ ಅವರು ಉಪಸ್ಥಿತರಿದ್ದರು. ನಟ ಗಾಯಕ ಮೈಮ್ ರಾಮದಾಸ್ ಅವರು ಪ್ರೊಫೆಸರ್ ಕೆ ಚಿನ್ನಪ್ಪಗೌಡರ ಕವನವನ್ನ ಹಾಡಿ ಎಲ್ಲರ ಗಮನ ಸೆಳೆದರು. ಪಾಂಡವರೇ ಜಾಲಪುಲಿ, ಆ ಜಾಲಪುಲಿ ಈ ಜಾಲಪುಲಿ, ಪಂಚ ಪಾಂಡವರೇ ಜಾಲಪುಲಿ, ಒಂದು ಪೂರಿನ ಜಾಲ ಇಲ್ಲ ಎದುರದ ಜಾಲ ಮೈದ. ಚರಸಾಲ್ಯ ವಿ4 ನ್ಯೂಸ್ 24/7 ಮಂಗಳೂರು.